ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಿ ದೇವ ನಮೋ ಸಕಲ ಕಾರ್ಯ ವಿಜಯೀ ಭವ. ದಕ್ಷಿಣಾಮೂರ್ತಿ ದೇವ ನಮೋ ಸಕಲ ಕಾರ್ಯ ವಿಜಯೀ ಭವ. ಪ್ರಾಚೀನ ಬರ್ಹಿಗೆ ಯಾರೆಂದು ಬಲ್ಲಿರಿ? ಪ್ರಚಲಿತ ಸುಭೂಪಾನ ಅಂತ ಕೇಳಿದ್ದೇವೆ. ಅದೇ ಸರಿ, ಆಲಿಸಿ. ಬರ್ಹಿಯಲ್ಲಿ ವರ್ತಮಾನದಲ್ಲಿ ದಶಪ್ರಚೇತಸರಲ್ಲಿ ಹಿರಿಯನಾದ ನನ್ನ ಆಳ್ವಿಕೆ ಹಿನ್ನೆಲೆಯನ್ನು ನೋಡಬೇಕಾದ್ರೆ ಸಾಮಾನ್ಯರದ್ದೆಲ್ಲ ಕೆಳಗಿನಿಂದ ಮೇಲೆ ನೋಡು, ನಮ್ಮಂಥವರದ್ದೆಲ್ಲ ಮೇಲಿನಿಂದಲೇ ಪ್ರಾರಂಭ ಆಗುವುದು. ಪ್ರಪಂಚದಲ್ಲಿ ಸಾಮಾನ್ಯ ಚಕ್ಷುವಿಗೆ ಕಾಣುವುದರಲ್ಲಿ ಅತಿ ಎತ್ತರದ ಜಾಗ ಧ್ರುವ ಮಂಡಲ. ಧ್ರುವ ನಕ್ಷತ್ರವಾಗಿ ಯಾರು ಈಗ ರಾರಾಜಿಸುತ್ತಾ ಇದ್ದಾನೋ, ಯಾರು ಭಾಗವತರಲ್ಲಿ ಅಗ್ರಶ್ರೇಣಿಯಲ್ಲಿದ್ದಾನೋ ಅಂತ ಧ್ರುವ
ಅವರಿಂದ ಬೆಳೆದು ಬಂದ ಪರಂಪರೆ ನಮ್ಮದು. ತನ್ನ ಬದುಕು ಕೇವಲ ಭೂಮಿಗೆ ಸೀಮಿತ ಅಲ್ಲ, ತಾನು ವಿಷ್ಣು ಭಕ್ತನಾಗಿ ಸಾಧಿಸಬೇಕಾದದ್ದು ಪಡೆದಂತ ಪದವಿ ಬಹಳ ದೊಡ್ಡದುಂಟು ಎನ್ನುವುದಾಗಿ ಧ್ರುವ ಮಂಡಲಕ್ಕೆ ಸಾಗುವ ವೇಳೆಯಲ್ಲಿ ಧ್ರುವನ ಕಿರಿಯ ಮಗನಾದಂತ ವತ್ಸರನಿಗೆ ತನ್ನ ಅಧಿಕಾರವನ್ನು ಬಿಟ್ಟುಕೊಟ್ಟು ಹೋದ. ಆ ವತ್ಸರನಿಗೆ ಹುಟ್ಟಿದಂತ ಪುಷ್ಪಾರ್ಣ ಎನ್ನುವವನಿಗೆ ಯುಷ್ಟ ಎನ್ನುವಂತ ಮಗನಲ್ಲಿ ಹುಟ್ಟಿದಂತ ಸರ್ವ ತೇಜಸ ಅವನ ಮಗನೇ ಚಕ್ಷು. ಅವನಿಂದಲೇ ಈ ಮನ್ವಂತರಕ್ಕೆ ಚಾಕ್ಷುಷ ಮನ್ವಂತರ ಎನ್ನುವುದಾಗಿ ಹೆಸರು. ಈ ಮನ್ವಂತರದ ಅಧಿಪತಿಯಾಗಿದ್ದಾನೆ. ಚಾಕ್ಷುಷ ಮನ್ವಂತರದ ಅಧಿಪತಿಯಾದಂತ ಚಕ್ಷುವಿನ ಮಗ ಉಲ್ಮುಖ ಎನ್ನುವವ, ಅವನ ಮಗನೇ ಅಂಗರಾಜ. ಅಂಗರಾಜನ ನಂತರ ಅಧಿಕಾರ ಬಂದದ್ದು, ವಾಸ್ತವವನ್ನು ಹೇಳಬೇಕು ಅಂತ ಬಿಟ್ರೆ ನಾವೆಲ್ಲ ಬಹಳಷ್ಟು ಅಸಹ್ಯ ಪಡುವಂತ ಒಬ್ಬನ ಅಧಿಕಾರ ವೇನರಾಜ ಅಂತ ಅವನ ಹೆಸರು. ಮಾಡಬಾರದಷ್ಟು ರಾಜಶಾಸನಗಳೆಲ್ಲ ಲೋಕ ವಿರೋಧಿಯಾಗಿ ಮಾಡಿ, ತಂದೆಯೇ ರಾತ್ರಿ ಮಲಗಿದವ ಬೆಳಿಗ್ಗೆ ಹೇಳುವ ಮೊದಲು ಎಲ್ಲಿಗೋ ವೈರಾಗ್ಯವನ್ನು ತಾಳಿ ಹೋಗುವಷ್ಟು ಕೆಟ್ಟದ್ದು ಮಾಡಿದವನು ನಮ್ಮ ವಂಶದಲ್ಲಿ ಒಬ್ಬ ಹುಟ್ಟಿದ್ದಾನೆ. ಎಲ್ಲಿಯವರೆಗೆ ಕೆಟ್ಟದ್ದು ಮಾಡಿದ್ದಾನೆ ಅಂತ ಕೇಳಿದ್ರೆ, ಅವನ ಆಳ್ವಿಕೆಯ ದಾಷ್ಟ್ಯವನ್ನು ತಾಳಲಾಗದೆ ಋಷಿ ಮಹರ್ಷಿಗಳೆಲ್ಲ ಸೇರಿ ಅವನನ್ನು ಕೊಂದು ಹಾಕಿದ್ದಾರೆ. ಕೊಂದು ಹಾಕಿದ ಮೇಲೆ ಸಂತಾನ ನಿಲ್ಲಕೂಡದಲ್ಲ, ಹಾಗಾಗಿ ಅವನ ದೇಹವನ್ನು ಮತ್ತಿಸಿದ್ರು. ಒಂದೊಂದು ಭಾಗದಿಂದ ಒಬ್ಬೊಬ್ಬರು ಹುಟ್ಟಿದ್ರು. ಬಲತೋಳಿನಿಂದ ಹುಟ್ಟಿದವನೇ ನಾರಾಯಣನ ಅವತಾರವಾದಂತ ಪೃಥು ಚಕ್ರವರ್ತಿ. ಈ ಪ್ರಪಂಚದ ಆದಿ ಚಕ್ರವರ್ತಿ ಅವ. ಭೂಮಿ ಪತಿಗಳು ಅನೇಕರು, ಭೂಮಿಯನ್ನೇ ತಾಯಿ ಅಂತ ಭಾವಿಸಿದವರು ಅನೇಕರು, ಭೂಮಿಯನ್ನೇ ಮಗಳನ್ನಾಗಿ ಮಾಡಿಕೊಂಡಂತ ಅರ್ಹತೆ ಇದ್ರೆ ನಮ್ಮ ವಂಶದ ಹಿರಿಯನಾದ ಪೃಥು ಚಕ್ರವರ್ತಿಯದ್ದು. ಅವನ ಮಗಳಾದ ಕಾರಣ ಇವಳಿಗೆ ಪೃಥ್ವಿ ಎನ್ನುವುದಾಗಿ ಹೆಸರು. ಒಂದು ಕಾಲದಲ್ಲಿ ಇಡೀ ಕ್ಷಾಮ ಬಂದಿತ್ತಂತೆ. ಲೋಕದ ಸಾಮಾನ್ಯರ ಮೇಲೆ ಕೋಪಗೊಂಡಂತಹ ಭೂಮಿದೇವಿ ಬೀಜವನ್ನು ನುಂಗಿ ಮೊಳಕೆಯೊಡೆಯದಷ್ಟು ಕೋಪವನ್ನು ತೋರಿಸಿದಳಂತೆ. ಆಗ ಆಯುಧವನ್ನು ಹಿಡಿದು ಪೃಥ್ವಿಯನ್ನು ಶೋಷಿಸ್ತೇನೆ ಅಂತ ಹೊರಡುವಾಗ ಋತುವಿನ ಆ ಕ್ರೋಧವನ್ನು ಕೊಂಡು ಭಯಗೊಂಡು ಭೂಮಿದೇವಿಯೇ ಗೋವಾಗಿ ನಿಂತಳಂತೆ. ಅಂದ್ರೆ ನಾವು ನಿಂತಿರುವುದು ಯಾವುದನ್ನು ಗೋಸ್ವರೂಪ ಅಂತ ಭಾವಿಸ್ತೇವೋ ಆ ಭೂಮಿಯ ಮೇಲೆ, ಅದಕ್ಕೆ ಪ್ರಪಂಚದಲ್ಲಿ ಆ ಆಶಯವಾಗಿ ಬಂದ ಪರಂಪರೆ ಗೋವಿಗೆ ಗೌರವ ಕೊಡು ಅಂತ ಹೇಳು. ಅವಳು ಗೋವಾಗಿ ನಿಲ್ಲುವಾಗ ಸ್ವಯಂಭುವ ಮನುವೆ ಕರುವಾಗಿ ಹಾಲನ್ನು ಕರೆದನಂತೆ. ಮತ್ತೆ ಈ ಪ್ರಪಂಚದಲ್ಲಿ ಸುಭಿಕ್ಷೆ ಆವರಿಸುವ ಹಾಗೆ ಮಾಡಿದನಂತೆ. ಸ್ವಯಂಭುವ ಮನು ಎಂತದ್ದು? ಇಂದ್ರನೇ ಕರುವಾಗಿ ಕರೆದು ಮನೋಬಲ ಸೋಮರಸ ಮೊದಲಾದವುಗಳನ್ನು ತೆಗೆದುಕೊಂಡಿದ್ದಾನೆ. ಬೃಹಸ್ಪತಿಯೇ ಕರುವಾಗಿ ಕುಳಿತು ವೇದಗಳನ್ನು ಪಡೆದುಕೊಂಡಿದ್ದಾನೆ. ಪ್ರಹ್ಲಾದನೇ ಕರುವಾಗಿ ಕುಳಿತು ಸುರೆ ಆಸವಗಳನ್ನು ಪಡೆದುಕೊಂಡಿದ್ದಾನೆ. ಮಯನೇ ಕರುವಾಗಿ ಕುಳಿತು ಮಾಯಾವಿದ್ಯೆಯನ್ನು ಪಡೆದುಕೊಂಡಿದ್ದಾನೆ. ಭೂಮಿಯನ್ನೇ ದೇನಾಗಿಸಿದಂತ ಪೃಥು ಚಕ್ರವರ್ತಿ ಅವನ ಮಗ 100 ಅಶ್ವಮೇಧವನ್ನು ಮಾಡುವಂತ ಪೃಥುವಿನ ಸಾಧನೆಯನ್ನು ನೋಡಿ ಇಂದ್ರ ಮತ್ಸರಿಸಿದನಂತೆ. ಅಶ್ವಮೇಧದ ತುರಗವನ್ನು ಅಪಹರಿಸುವುದಕ್ಕೆ ಪಾಖಂಡಿ ವೇಷದಲ್ಲಿ ಹೋದನಂತೆ. ಆ ಕಾಲದಲ್ಲಿ ಅತ್ರಿ ಮಹರ್ಷಿಗಳಿಂದ ತಿಳಿದಂತ ಪೃಥುವಿನ ಮಗ ಆ ಇಂದ್ರನಿಂದ ಆ ಅಶ್ವವನ್ನು ಬಿಡಿಸಿಕೊಂಡನಂತೆ. ಹಾಗಾಗಿ ಅವನಿಗೆ ವಿಜಿತಾಶ್ವ ಎನ್ನುವ ಹೆಸರು ಬಂತಂತೆ. ಇಂದ್ರನಿಂದ ಅವನಿಗೆ ಪಡೆದಂತ ವರದ ಕಾರಣದಿಂದ ಅಂತರ್ಧಾನನಾಗುವ ವಿದ್ಯೆ ಗೊತ್ತಿದ್ದ ಕಾರಣ ಅವನಿಗೆ ಅಂತರ್ಧಾನ ಎನ್ನುವುದು ಒಂದು ಅನ್ವರ್ಥನಾಮ. ಅಂತರ್ಧಾನನ ನಂತರ ಬಂದವ ಹವಿರ್ಧಾನ. ಹವಿರ್ಧಾನಿಯರಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಪ್ರಾಚೀನ ಬರ್ಹಿ, 4 ಮಕ್ಕಳಲ್ಲಿ ಹಿರಿಯ. ಅವನ ನಿಜವಾದ ಹೆಸರು ಪ್ರಾಚೀನ ಬರ್ಹಿ ಅಲ್ಲ, ಬರ್ಹಿಷದ ಎನ್ನುವಂತ ಹೆಸರು. ಯಜ್ಞ ಮಾಡಿದ ಕಾರಣದಿಂದ ಪೂರ್ವಾಗ್ರವುಳ್ಳಂತಹ ದರ್ಭಗಳೆಲ್ಲ ಪ್ರಪಂಚದಲ್ಲಿ ಪ್ರಸರಿಸಿದ ಕಾರಣ ಅವನಿಗೆ ಪ್ರಾಚೀನ ಬರ್ಹಿ ಎನ್ನುವಂತ ಅನ್ವರ್ಥ ಬಂತಂತೆ. ಅವನಿಂದಲೇ ಈ ಊರಿಗೆ ಆ ಹೆಸರು ಬಂತಂತೆ. ಆ ಪ್ರಾಚೀನ ಬರ್ಹಿಯಲ್ಲಿ ಶತಧೃತಿಯಲ್ಲಿ ಸಾಮಾನ್ಯ ಚೆಲುವೆ ಅಲ್ಲ, ನಮ್ಮ ಅಮ್ಮ ಮದುವೆ ಮಾಡಿಕೊಳ್ಳುವ ವೇಳೆಯಲ್ಲಿ ಇಂದ್ರಾದಿ ಅಗ್ನಿಯಾದಿ ದೇವತೆಗಳೇ ಅವಳನ್ನು ಕಂಡು ಮೋಹಗೊಂಡಿದ್ದಾರೆ. ಪ್ರಾಚೀನ ಬರ್ಹಿಯಲ್ಲಿ ಅವಳಲ್ಲಿ ಹುಟ್ಟಿದ 10 ಮಂದಿ ಮಕ್ಕಳು ದಶಪ್ರಚೇತಸರು. ಅದರಲ್ಲಿ ಹಿರಿಯ ನಾನು. ನಮ್ಮ ಹಿನ್ನೆಲೆ ಇಷ್ಟು ದೊಡ್ಡದುಂಟು. ಅಲ್ಲಿಂದ
ಅಲ್ಲಿಂದ ಪ್ರಾರಂಭವಾಗಿ ಇಲ್ಲಿಯವರೆಗೆ ಪ್ರಪಂಚವೆಲ್ಲ ಮೇಲೆತ್ತಿ ಗೌರವ ಭಾವದಿಂದ ನೋಡುವ ಬಹುದೊಡ್ಡ ಹಿನ್ನೆಲೆಯನ್ನು ಉಳ್ಳವರು ನಾವು. ಆದ್ರೆ ಒಂದುಂಟು, ಈಗ ಮೊದಲು ಆಗಿ ಹೋದವರು ಬಹಳ ಚಂದ ಮಾಡಿದ್ರೆ ಕಷ್ಟ ಉಂಟು ಅಂತ ನಮಗೆ ಹಾಳು ಮಾಡ್ಲಿಕ್ಕೆ ಗೊತ್ತಿಲ್ಲ. ಅವರಿಗಿಂತ ಚಂದ ಮಾಡ್ಲಿಕ್ಕೆ ಆಗ್ತದೆ ಇರುವ ವಿಷಯ ಬೇರೆ, ಹಾಳು ಮಾಡ್ಲಿಕ್ಕೆ ಗೊತ್ತಿಲ್ಲಲ್ಲ. ಹಾಗಾಗಿ ಸದಾ ಪ್ರಜ್ಞೆಯನ್ನಿರಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ಮಾನವ ಮಾತ್ರನಾದವ ಎಷ್ಟು ಮಾಡಿದ್ರು ಅಷ್ಟೇ. ಯಾಕೆ? ಸಾಮಾನ್ಯ ಅವನಿಗೆ ಎಷ್ಟು ಕೂಡ್ತದೋ ಅಷ್ಟು. ಆದ್ರೆ ಪ್ರಪಂಚದಲ್ಲಿ ಅಸಾಧ್ಯವಾದದ್ದನ್ನು ಸಾಧ್ಯವಾಗಿಸುವುದಕ್ಕೆ ದೈವೀ ಶಕ್ತಿ ಅಂತ ಹೇಳು. ನನ್ನ ಅಪ್ಪ ಪ್ರಾಚೀನ ಬರ್ಹಿ ಮಹಾರಾಜರು ವಾನಪ್ರಸ್ಥಕ್ಕೆ ಸೇರುವ ವೇಳೆಯಲ್ಲಿ ಹೇಳಿದ್ದಾರೆ, ಮಗನೇ ನೀನು ವಿಶೇಷವಾದ ಪ್ರಜಾಧಿಪತ್ಯವನ್ನು ಪಡೆಯಬೇಕು, ಅದಕ್ಕೆ ದೇವರ ಅನುಗ್ರಹ ಬೇಕು. ಪ್ರಜಾಧಿಪತ್ಯ, ಈ ಪ್ರಪಂಚಕ್ಕೆ ಆಧಿಪತ್ಯ ಯಾರದ್ದಿರುವುದು? ಯಜಮಾನನ ಸ್ಥಾನದಲ್ಲಿರುವವನೇ ಅವಲ್ವ, ಪರಮೇಶ್ವರ. ಗೌರೀಧವನನ್ನು ಒಲಿಸಿಕೊಳ್ಳಬೇಕು ಅಂತ ಯೋಚನೆ ಮಾಡಿ. ಹಾಗಾಗಿ ತಪಸ್ಸಿನ ಮೂಲಕ ಅವನನ್ನು ಒಲಿಸಿಕೊಂಡು, ತಪಸ್ಸಿನ ಮೂಲಕ ಅವನನ್ನು ಒಲಿಸಿಕೊಳ್ಳುವುದಾದ್ರೆ ನಾನು ಒಟ್ಟು ಹೋಗುವುದಾ? ಅರಾಜಕತೆ ಆವರಿಸುವುದಿಲ್ವಾ? ಸೋದರರ ಪುರಕೀರಿಸಿ ಜೇಜ ನಡೆದನು. ಪ್ರಪಂಚದ ಪ್ರಜಾಧಿಪತ್ಯದ ಅಧಿಕಾರದ ಒಂದು ಭಾಗವನ್ನು ಪಡೆಯಬೇಕು ಎನ್ನುವ ಅಪೇಕ್ಷೆ ನನ್ನ. ಒಟ್ಟು ಬಿಟ್ಟು ಹೋಗುವುದಾ? ಅರಾಜಕತೆ ಆವರಿಸುವುದಿಲ್ವಾ? ಇಲ್ಲಿಗೊಂದು ವ್ಯವಸ್ಥೆ ಆಗಬೇಡುವಾ? ಯಾರನ್ನು ನಿಲ್ಲಿಸುವುದು? ಎಲ್ಲರೂ ಹೋಗ್ಲಿಕ್ಕಿಲ್ಲ. ಲೋಕದಲ್ಲಿ ಶಾಸ್ತ್ರದ ಮಾತೊಂದುಂಟು, ಮದುವೆಯಂತ ಮಂಗಳ ಕಾರ್ಯ ಆಗಬೇಕಾದ್ರೆ 6ಕ್ಕಿಂತ ಹೆಚ್ಚು ಜನ ಬೇಕಲ್ಲ. ಅದಕ್ಕಿಂತ ಕಡಿಮೆ ಜನರಲ್ಲಿ 2 ಜನ ಮದುವೆ ಮಾಡಿಕೊಂಡ್ರೆ ಅದು ಶಾಸ್ತ್ರ ವಿಹಿತವಾದ ಮದುವೆ ಅಲ್ಲ. ಅದು ಅವರಿಗೆ ಮಾತ್ರ ಮದುವೆ, ಲೋಕಕ್ಕೆ ಮದುವೆ ಅಲ್ಲ. ಒಂದು 6 ಜನ ಬೇಕಂತೆ ಮದುವೆಗೆ, ಅದಕ್ಕಿಂತ ಹೆಚ್ಚು ಎಷ್ಟು ಇರ್ಬೋದು. ಪ್ರಾರ್ಥನೆ ಮಾಡುವಾಗ 5 ಮಂದಿ ಬೇಕು. ಮನೆ ಕಟ್ಟುವಾಗ 4 ಜನ ಕೂಡಬೇಕು. ಅಂದ್ರೆ ಉಳಿದವರ ಸಲಹೆ ಕೇಳಬೇಕು ಅಂತ. 4 ಜನ ಸೇರಿ 4 ರೀತಿಯಲ್ಲಿ ಕಟ್ಟುವುದಲ್ಲ, ಅವರ ಸಲಹೆಯನ್ನು ಪುರಸ್ಕರಿಸಿ ಅದರಂತೆ 4 ಜನ ಕಟ್ಟಬೇಕು. ಶತ್ರುವಿನ ಮನೆಗೆ ಹೋಗುವಾಗ 3 ಜನ ಬೇಕು. ಒಬ್ಬನಲ್ಲಿ ಮಾತುಗಾರಿಕೆಗೆ ಹೋಗುವಾಗ ಎಷ್ಟೇ ಗೊತ್ತಿದ್ದವ ಇರಲಿ, ಒಬ್ಬ ಹೋಗಬಾರ್ದು, 2 ಹೋಗಬೇಕು. ಇವನಿಗೆ ಗೊತ್ತಿದ್ರು ಕೆಲವು ನೆನಪಿಗೆ ಬರೋದನ್ನು ಅವನ ನೆನಪು ಮಾಡ್ತಾನೆ. ಮಾತುಕತೆಗೆ ಹೋಗುವಾಗ 2 ಬೇಕು. ತಪಸ್ಸಿಗೆ ಹೋಗುವಾಗ ಒಬ್ಬನೇ ಬೇಕು. ಈಗ 10 ಮಂದಿಯನ್ನು ಕರ್ಕೊಂಡು ಹೋದ್ರೆ ತಪಸ್ಸಾಗ್ತದ? ಅದು ದೊಡ್ಡ ಸಂಘ ಆದೀತು, ಒಂದು ದೊಡ್ಡ ಕೂಟ ಆದೀತು. ಏಕಾಗ್ರವಾದ ತಪಸ್ಸನ್ನು ಆಚರಿಸಲಿಕ್ಕೆ ಆಗ್ತದ? ಹಾಗಾಗಿ ಉಳಿದ 9 ಮಂದಿ ಕಿರಿಯರನ್ನು ಪುರದ ರಕ್ಷಣೆಗೆ ಇರಿಸಿದ್ದೇನೆ. ಜ್ಯೇಷ್ಠನಾದ ನಾನು ತಪಸ್ಸು ಮಾಡುವುದು ಎನ್ನುವ ನಿರ್ಧಾರವನ್ನು ಮಾಡಿದ್ದೇನೆ. ಹಾಗಾಗಿ ಪ್ರಶಸ್ತವಾದ ಸ್ಥಳವನ್ನು ಆರಿಸಿಕೊಂಡು ಆ ಕಡೆ ಆ
ಆಚರಿಸಿದೆ. 10,000 ವರ್ಷ ಕಳೆದ ಬಳಿಕ ಮೃಢ ಮೈದೂರಿದ. ಏನು ಬೇಕು ಮಗನೇ ಅಂತ ಕೇಳಿದ. ಸೃಜಿಸುವ ಅಧಿಕಾರ ಪ್ರಜಾಧಿಪತ್ಯವನ್ನು ಬ್ರಹ್ಮನ ನಂತರ ನನಗೆ ಕರುಣಿಸು ಅಂತ ಕೇಳಿದ. ನಿನಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ. ನಮ್ಮದು 10,000 ಹೋದದ್ದು, ನಿನಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ. ಬಿದ್ದ ಕಾಲಿಗೆ ಪ್ರಭೋ ಇಷ್ಟು ಸಮಯ ಪರಿಶ್ರಮ ಪಟ್ಟು ನನಗೆ ಫಲ ಇಲ್ವಾ? ಅಲ್ಲ, ನಿನಗಲ್ಲ, ನಿನ್ನ ಮಗನಿಗೆ ಸಿಗ್ತದೆ ಅದು. ಇದು ಪ್ರಪಂಚದಲ್ಲಿ ಎಲ್ಲ ತಂದೆ ತಾಯಿಗಳ ಪಾಡು ಇಷ್ಟೇ. ತಂದೆ ತಾಯಿಗಳು ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಮಗನಿಗೆ ಬೇಕಾಗಿ ಮಾಡಿ, ಅವನಿಗೆ ಬೇಕಾಗಿ ದೊಡ್ಡ ದೊಡ್ಡದನ್ನು ಮಾಡಿಟ್ಟು, ಮತ್ತೆ 4 ಮಕ್ಕಳಿದ್ರೆ ಅದಕ್ಕೆ ಬೇಕಾಗಿ ಕತ್ತಿ ಹಿಡಿದು ಕಡಿಮೆ. ಮಗನಿಗಿರುವುದು ಸರಿ, ನಾನೊಂದು ಪರಿಶ್ರಮ ಪಟ್ಟದ್ದಕ್ಕೆ ಏನೋ ಇಲ್ವಾ ಅಂತ ಕೇಳಿದೆ. ಆಗ ತೆಗೆದುಕೊಟ್ಟ ಕಂಕಾಲಾಸ್ತ್ರ. ಹರನ ಹುರಿಗಣ್ಣಿಗೆ ಸರಿಯಾದಂತಹ ಪ್ರಭಾವ ಉಳ್ಳದ್ದು ಈ ಕಂಕಾಲಾಸ್ತ್ರ ನಿನಗೆ ಕೊಡ್ತೇನೆ. ಪ್ರಜಾಧಿಪತ್ಯದ ಅಧಿಕಾರ ದೈವಾನುಗ್ರಹದಿಂದ ನಿನಗಿಂತ ಮತ್ತೆ ನಿನ್ನ ಮಗನಿಗೆ ಬರ್ತದೆ ಎನ್ನುವುದಾಗಿ ಹೇಳಿದ್ದಾರೆ. ವರ ಪಡೆದು ಸಂತೋಷದಿಂದ ಬಂದಿದ್ದೇನೆ. ಕಾಲಿಡ್ಲಿಕ್ಕೆ ಜಾಗ ಇಲ್ಲ, ಕಾಲಿಡ್ಲಿಕ್ಕೆ ಜಾಗ ಇಲ್ಲ ಅಂತ. ನಾನು ಹೋಗುವಾಗ ಇಲ್ಲೇ ಇಲ್ಲ. ಹೀಗೆ ಎಷ್ಟು ಚಂದ ಇತ್ತು. ಎಲ್ಲ ಕಡೆ ಕಾಡು ಬೆಳೆದಿದೆ. ಕಾಡು ಬೆಳೆದದ್ದು ಮಾತ್ರ ಅಲ್ಲ, ನನ್ನ ಮನೆಯಲ್ಲಿ ಉಂಟು ಅಂತಲೇ ಹುಡುಕ್ಲಿಕ್ಕೆ ಆಗುದಿಲ್ಲ. 9 ಮಂದಿಯನ್ನು ನಿಲ್ಲಿಸಿದ್ದೇನೆ. ಯಾರನ್ನು? ನನ್ನ ತಮ್ಮಂದಿರನ್ನು. ಅದಕ್ಕೆ ಹೇಳುದು, ನಾಯಕ ಇಲ್ಲದಿದ್ರೂ ಸಮಸ್ಯೆ ಇಲ್ಲ. ಈ 9 ಜನ ಬಹುನಾಯಕರಿದ್ರೆ ಉಂಟಲ್ವಾ, ಹೀಗೆ ಆಗುದು. ಅವ ಮಾಡ್ಲಿ ಅಂತ ಇವ ಮಾಡ್ಲಿ ಅಂತ ಅವ, ಯಾರು ಮಾಡ್ಲಿಕ್ಕಿಲ್ಲ. ಇಲ್ಲದೆ ಹೋದ್ರೆ ಇದು ಮನುಷ್ಯ ಸಂಚಾರ ಇರುವ, ವಾಸ ಇರುವ ಒಂದು ಪ್ರಾಚೀನ ಬರ್ರಿ ಅಂತ ಯಾರಾದ್ರೂ ಹೇಳಿಯಾರ? ಕಾಡು ಬೆಳೆದು ಹೋಗಿದೆ, ಇನ್ನೇನು ಹೇಳಿ ಪ್ರಯೋಜನ ಉಂಟು? ಕಥಂನ ಚಿಂತೆಯೇತ್ ಪ್ರಾಜ್ಞ. ಗತಿಸಿ ಹೋದದನ್ನು ಚಿಂತೆ ಮಾಡಕೂಡದು. ಚಿಂತನೆ ಮಾಡಿದೆ ಎಂದಾದ್ರೆ ನಡಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪೊದೆ ಉಂಟು. ದಾರಿ ಕಾಣುವುದಿಲ್ಲ. ಹೋದಲ್ಲಿ ಬಂದಲ್ಲೆಲ್ಲ ಮುಳ್ಳೆ ಚುಚ್ಚುವುದು. ಅಯ್ಯೋ, ಕತ್ತಿ ಗೊತ್ತಿಲ್ಲ ಅಲ್ವಾ? ಕತ್ತಿ ಹಿಡ್ಕೊಂಡು ಬಂದು ಕಡ್ದೆ ದಾರಿ ಮಾಡಿಕೊಂಡು ಬಂದದ್ದು ಕಾಣ್ತದೆ. ನಾನು ಇಲ್ಲಿ ಬರ್ಬೇಕಾದ್ರೆ ಅದೇ ಮಾಡ್ಕೊಂಡು ಒಬ್ಬರೇ ಬರ್ತಾ ಇದ್ದಾರೆ. ಹೌದೌದು. ಅವರ ಮೈ ಮೇಲೆ ಬಟ್ಟೆಗಿಂತ ಹೆಚ್ಚು ಗಾಯವೇ ಆಗಿದೆ. ಮತ್ತೆಂತ? ಅಲ್ಲಲ್ಲಿ ಸೊಪ್ಪು ಬಿದ್ದಿದೆ. ಏನಾಗಿದೆ? ಕಾಡು ಬೆಳೆದಿದೆ, ನಾಡು ಹೋಗಿದೆ, ಊರಿಲ್ಲ, ಕಾಡೇ ಬೆಳೆದಿದೆ. ಹೀಗಾದ್ರೆ ಬದುಕುದಕ್ಕೆ ಕಷ್ಟ. ಇದು ಮೂಗಿಗಿಂತ ದೊಡ್ಡ ಮೂಗುತಿ ಅಂತ. ಹೌದೌದು. ದನಕ್ಕೆ 1 ವರಹ ಆದ್ರೆ, ದನಕ್ಕೆ ಹಾಕುವ ಹಿಂಡಿಗೆ 100 ವರಹ ಆದ್ರೆ ಅಂತ ದನ ಬೇಕಾ? ಬೇಕಾ? ಈಗ ದನಕ್ಕಿಂತ ಹೆಚ್ಚು ಹಿಂಡಿಗೆ ವೆಚ್ಚ ಆದ್ರೆ ಮತ್ತೆ ಎಂತದಕ್ಕೆ ಆ ದನ? ಇಲ್ಲಿ ನೋಡು, ವನ ಬೇಕು. ಇಡೀ ಊರನ್ನೇ ಮುಳುಗಿಸುವಷ್ಟು ವನ ಅಲ್ಲ, ಕಾಡು ಬೆಳೆದಿದೆ. ಕಳೆ ಗಿಡಗಳೆಲ್ಲ ಬೆಳೆದಿದೆ. ಹೌದು. ಒಂದು ಉಳಿಯ ಕೂಡದು. ನೀವು ಕತ್ತಿಯಿಂದ ಕಡಿದ್ರೆ ಆಗ್ಲಿಕ್ಕಿಲ್ಲ. ನಮ್ಮವ್ರು ಇದ್ದಾರೆ, ಬೇಕಿದ್ರೆ ಅಪ್ಪಣೆ ಕೊಡ್ತೀವಿ. ಬೇಡ, ಇವತ್ತು ಮುಗಿಲಿಕ್ಕಿಲ್ಲ, ಅಥವಾ ಇನ್ನು 1 ವಾರದಲ್ಲಿಯೂ ಮುಗಿಲಿಕ್ಕಿಲ್ಲ. ಏನಾಗಬೇಕು ಅಂತ ಹೇಳಿ ಇಡೀ ಬೆಂಕಿ ಕೊಡಿ, ವನವನ್ನು ಸುಟ್ಟು ಬಿಡಿ. ಯಾರಲ್ಲಿ? ಹಕ್ಕಿ ಬೆಂಕಿ ಕಡಿರೆ ಕಾಡು. Yeah.
ಏನಿದು ವಿಚಿತ್ರವನ್ನ ಕಾಣ್ತಾ ಇದ್ದೇನೆ. ಪ್ರಪಂಚದಲ್ಲಿ ಯಾವ ವಸ್ತುಗಳೆಲ್ಲ ಹೇಗೆಲ್ಲ ಇರಬೇಕು, ಅದು ತದ್ರೀತಿಯಾಗಿ ಇದ್ದರೆ ಅದಕ್ಕೆ ಶೋಭೆ ಎನ್ನುವುದು ಇರ್ತದಂತೆ. ಅದೇ ರೀತಿಯಾಗಿ ಭೂಮಿ ದೇವಿಯ ಹೃದಯ ಭಾಗದಲ್ಲಿ ಸದಾಕಾಲ ನಳನಳಿಸುತ್ತಾ ಇದ್ದವಳು ನಾನು. ವನದೇವಿ ಎನ್ನುವ ಹಾಗೆ ನಾಮಾಂಕರವನ್ನು ಪಡೆದವಳು. ಸದಾಕಾಲ ಹಚ್ಚ ಹಸುರಿನಿಂದ ಕಂಗೊಳಿಸುವ ಕಾರಣದಿಂದಲಾಗಿ ಹಚ್ಚ ಹಸುರ ಸೀರೆಯನ್ನುಟ್ಟು ನಲಿತಾಳೆ ವನದೇವಿ ಎನ್ನುವ ಹಾಗೆ ಎಲ್ಲರೂ ಕೂಡ ಹಾಡಿ ಕೊಂಡಾಡುತ್ತಾರೆ. ಆದರೆ ನನ್ನ ಜೀವನದಲ್ಲಿ ಯಾಕೆ ಇಂಥ ಸ್ಥಿತಿಗಳು ಆವರಿಸಿಕೊಳ್ತಾ ಇದೆ ಎನ್ನುವ ಹಾಗೆ ನನಗರ್ಥವಾಗುತ್ತಾ ಇಲ್ಲ. ಬೇಲಿಯೇ ಎದ್ದು ಹೊಲವನ್ನ ಮೇದ ಹಾಗಾಗುತ್ತಾ ಉಂಟು. ಆಳಬೇಕಾದಂತಹ ರಾಜನೇ ಹಾಳು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಹಾಗಿದ್ದರೆ ವನವೆಲ್ಲವನ್ನ ನಾಶ ಮಾಡಬೇಕು, ಕಟ್ಟಡಗಳ ನಿರ್ಮಾಣವಾಗಬೇಕು ಎನ್ನುವ ಹಾಗೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಹೀಗಿರುವಾಗ ನನ್ನ ಈ ಸಮಸ್ಯೆಯನ್ನು ನಾನು ಯಾರಲ್ಲಿ ಹೇಳಿಕೊಳ್ಳುವುದು? ಯಾರು ನನಗೆ ದಾರಿಯನ್ನು ತೋರಿಸುತ್ತಾರೆ? ಈ ವನದೇವಿಗೆ ದಾರಿಯನ್ನು ಸೂಚಿಸಬೇಕಾದಂತಹ ವ್ಯಕ್ತಿಯೇ ಇದ್ದರೆ ಅದು ಒಬ್ಬನೇ ಒಬ್ಬ. ಪ್ರಪಂಚಕ್ಕೆ ತಂಪಾದಂತಹ ಕಿರಣಗಳನ್ನು ಸೂಸುವಂತಹ ಶಶಿಯಲ್ಲವೇ ಅವನನ್ನ ಹೊರತು ನನ್ನ ಕಾಪಾಡುವವರು ಯಾರೂ ಕೂಡ ಇಲ್ಲ. ಅವನನ್ನೇ ಅನವರತವು ಅವಿರತವು ಸ್ಮರಿಸಬೇಕಾಗಿದೆ. ಓಂ ನಮೋ ಚಂದ್ರದೇವಾಯ ನಮಃ. ಓಂ ನಮೋ ಚಂದ್ರದೇವಾಯ ನಮಃ. ಓಂ ನಮೋ ಚಂದ್ರದೇವಾಯ ಕ್ಷಣದೊಳಗಾ ಶಶಿ ಮೈದೂರಿ, ಕ್ಷಣದೊಳಗಾ ಶಶಿ ಮೈದೂರಿ, ಕ್ಷಣದೊಳಗಾ ಶಶಿ, ಕ್ಷಣದೊಳಗಾ ಶಶಿ, ಕ್ಷಣದೊಳಗಾ ಶಶಿ ಮೈದೂರಿ. ವನಿತೆಯೇ ನಿನ್ನಯ ಮನದಿರುಚೆಯಾನೋರೆ, ವನಿತೆಯೇ
ಶ್ವಾಸ ರಕ್ಷಿಸಲಮ್ಮ. ಎದ್ದೇಳು. ಪರಮಾಶ್ಚರ್ಯವಾಯಿತು. ಅಂಬರ ಪಥದಲ್ಲಿ ಸಂಚರಿಸುತ್ತ ವನ ಪ್ರದೇಶಕ್ಕೆ ತನ್ನ ತಂಗಿರಣವನ್ನು ಬೀರುತ್ತಾ ಪ್ರತಿಯೊಂದು ಸಸ್ಯ ಸಂಕುಲದಲ್ಲಿ ಔಷಧೀಯ ಗುಣ ವೃದ್ಧಿಯಾಗುವುದಕ್ಕೆ ಕಾರಣೀಭೂತನಾಗಿದ್ದವ ನಾನು. ಈ ತನ್ಮಧ್ಯ ಲೋಕಹಿತದ ಬಗ್ಗೆ ಬೇಕಾದ ಕೊಡುಗೆಯನ್ನು ಕೊಡಬೇಕಾದ ವನದೇವತೆ ಇವತ್ತು ನಿನ್ನ ರೋದನ ಅರಣ್ಯ ರೋದನವಾಗಿದೆ. ಯಾಕೋ ನೀ ದುಃಖಿಸುತ್ತಾ ಇರುವೆ. ತನ್ನಿಂದ ಕೈಲಾಗದ ಸ್ಥಿತಿಯೊಂದು ನಿರ್ಮಾಣ ಆದಾಗ ನೋಡಬೇಕಾದದ್ದು ಮೇಲೆಯೇ. ಈ ಪ್ರಪಂಚದಲ್ಲಿ ಭೂಮಿಗೆ ಹೊರಲಾರದ ಸ್ಥಿತಿಯೊಂದು ಉಂಟಾಗುತ್ತದೆ ಅಂತಾದ್ರೆ ಆವಾಗ ಭೂತಾಯಿ ತಾ ಮೊರೆ ಹೋಗುವುದು ತನ್ನ ಪತಿಯಾದ ಶ್ರೀಪತಿಯನ್ನೇ. ವನಕ್ಕೊಂದು ಅನ್ಯಾಯವಾಯಿತು ಅಂತಾದರೆ ಆ ಕಾಲದಲ್ಲಿ ನಿವಾರಿಸುವುದಕ್ಕೆ ಅಸಾಧ್ಯಳಾದಳು ಅವಳು ಅಂತಾದ್ರೆ ಆ ಕಾಲಕ್ಕೆ ಗೋಗರೆದು ಕರೆಯಬೇಕಾದದ್ದು ಔಷಧಾಭಿಮಾನಿ ದೇವತೆಯಾದಂತಹ ಚಂದ್ರನನ್ನೇ. ಔಷಧೀಶನಾಗಿ ಕ್ಷಿತಿಗಿಳಿದಿದ್ದೇನೆ. ನಿನ್ನ ವದನವನ್ನೀಕ್ಷಿಸುತ್ತಾ ಇದ್ದೇನೆ. ಸುತ್ತಲೂ ಉರಿಯುತ್ತಾ ಇದೆ ವನ. ನಿನ್ನ ಒಡಲು ಉರಿಯುತ್ತಾ ಇದೆ ಎನ್ನುವುದು ಸ್ಪಷ್ಟ. ಕ್ಷೀರಾಬ್ಧಿವಾಸನ ಅನುಗ್ರಹದಿಂದ ಕೊಂಬಿನಿ ಸುಜನೆಯಾಗಿ ಸುಬಳೆಯಾಗಿ ಸತ್ಯಶ್ಯಾಮಲೆಯಾಗಿ ಕಂಗೊಳಿಸಬೇಕು ಎನ್ನುವಂತ ಆಶಯ, ಅದಕ್ಕೆ ಭಗ್ನ ತರುವ ಸ್ಥಿತಿ ಯಾರಿಂದ ನಿರ್ಮಾಣವಾಯಿತು? ನಿನ್ನಿಂದ ನಿವಾರಿಸಲಾರದ ಸ್ಥಿತಿ ಯಾರಿಂದ ಒದಗಿತು? ನನ್ನನ್ನು ಭರಿಸುವ ಉದ್ದೇಶ ಏನು? ಭಿತ್ತರಿಸುವೆಯಾ? ಆಲಿಸಬೇಕು ತಂದೆ. ಓಷಧಿ ಜನ ಕೇಳು ಕನಲಿ ಪ್ರಚೇತದನು ಕೇಳು 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 ಅಭಿವಂದಿಸಿಕೊಂಡೆ. ಸರಿ ತಂದೆ, ನನ್ನ ವದನವನ್ನ ವೀಕ್ಷಿಸಿದಂತಹ ತಾವು ಹ. ಆದಂತಹ ಹದನಗಳು ಏನು ಎನ್ನುವ ಹಾಗೆ ಕೇಳುವುದಕ್ಕೆ ಮುಂದಾಗಿದ್ದೀರಾ. ಸತ್ಯ. ಏನ ಬಣ್ಣಿಸಬೇಕು ನಾನೀಗ ಎನ್ನುವ ಹಾಗೆ ಅರ್ಥವಾಗುತ್ತಾ ಇಲ್ಲ. ಏನದು ಸ್ವಾಮಿ? ಹ. ಪ್ರಪಂಚ ಎಲ್ಲವೂ ಕೂಡ ಸಸ್ಯ ಶ್ಯಾಮಲಿಯಾಗಿ ಕಂಗೊಳಿಸಬೇಕು ಅಂತಾಗಿದ್ದರೆ ಪ್ರಕೃತಿಯಲ್ಲಿ ವನದೇವಿಯಾದಂತಹ ನಾನು ನಳನಳಿಸಬೇಕಲ್ಲವೇ? ಸತ್ಯ. ಸಸ್ಯ ಸಂಪತ್ತು ಯಾವಾಗ ನಳನಳಿಸುತ್ತದೆ ಆವಾಗ ಪ್ರಪಂಚದ ಸಕಲ ಸಂಪತ್ತುಗಳೆಲ್ಲವೂ ಕೂಡ ವೃದ್ಧಿಯಾಗುವುದಕ್ಕೆ ಮುಂದಾಗುತ್ತದೆ. ನಿಜ. ಪ್ರಪಂಚದಲ್ಲಿ ಸಸ್ಯ ಸಂಪತ್ತುಗಳೆಲ್ಲವೂ ಕೂಡ ಎಷ್ಟರ ಮಟ್ಟಿಗೆ ಬೆಳೆಯುತ್ತದೆಯೋ ಅಷ್ಟರ ಮಟ್ಟಿಗೆ ಪ್ರಪಂಚಕ್ಕೆ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗುವುದಕ್ಕೆ ಆಗುತ್ತದೆ. ಅದಕ್ಕಲ್ವೇ ಹೇಳುವುದು ಕಾಡು ಬೆಳೆಸಿ ನಾಡು ಉಳಿಸಿ. ಹೌದಲ್ವೇ? ಹೇಳುವವರು ಮಾತ್ರ ಕಾಡಿನಲ್ಲಿ ಇದ್ದದ್ದನ್ನು ಪೂರ್ತಿ ಗೊತ್ತಿಲ್ಲದ ಹಾಗೆ ಮಾರಲಿಕ್ಕೆ ಹೋಗುವುದು. ಅದೇ ಕೆಲಸ ಇಲ್ಲಿಯೂ ಕೂಡ ಆಗುತ್ತಾ ಉಂಟು. ರಾಜನಾದವನು ಪ್ರಜೆಯನ್ನು ಹೇಗೆ ಪಾಲಿಸಿಕೊಂಡು ಬರಬೇಕು ಅದೇ ರೀತಿಯಾಗಿ ಸಸ್ಯ ಸಂಪತ್ತುಗಳನ್ನು ಕೂಡ ಪಾಲಿಸಿಕೊಂಡು ಬರಬೇಕು, ರಕ್ಷಿಸಿಕೊಂಡು ಬರಬೇಕು. ನಿಜ. ರಕ್ಷಿಸಬೇಕಾದಂತಹ ರಾಜನೇ ಭಕ್ಷಿಸುವುದಕ್ಕೆ ಮುಂದಾಗಿದ್ದಾನೆ ಇಲ್ಲಿ.
ಆಳಬೇಕಾದ ಅರಸನೇ ನ್ಯಾಯ ಮಾಡಿದನೆ. ಸತ್ಯ. ಯಾರವ? ಪ್ರಚೇತಸ ಮಹಾರಾಜ ಏನು ಮಾಡಿದ? ಕಾಡನ್ನ ನಾಶ ಮಾಡ್ತಾ ಇದ್ದಾನೆ. ಆ, ಕಡಿಯಬಹುದಾದ ಸಸ್ಯಗಳನ್ನೆಲ್ಲ ಕಡಿಯುತ್ತಾ ಇದ್ದಾನೆ. ಕಡಿಯಲಾಗದ ಸಸ್ಯಗಳಿಗೆ ಬೆಂಕಿಯನ್ನು ಕೊಡುವುದಕ್ಕೆ ಮುಂದಾಗಿದ್ದಾನೆ. ಓಹೋ, ಸಸ್ಯ ಸಂಪತ್ತುಗಳನ್ನು ನಾಶ ಮಾಡುವುದಕ್ಕೆ ಮುಂದುವರಿಯುತ್ತಾ ಇದ್ದಾನೆ. ಹಾ. ಇದೇ ರೀತಿಯಾಗಿ ಸಸ್ಯಗಳೆಲ್ಲವೂ ಕೂಡ ನಾಶವಾಯಿತು ಅಂತಾಗಿದ್ದರೆ ಹಾ. ವನಸ್ಪತಿಗಳೆಲ್ಲವೂ ಕೂಡ ನಾಶವಾಗುತ್ತದೆ. ಸತ್ಯ. ಮುಂದಿನ ಪೀಳಿಗೆ ಸಸ್ಯ ಸಂಪತ್ತು ಯಾವುದು ಎನ್ನುವ ಹಾಗೆ ನೋಡಿದಾಗ ಹಾ. ಹುಡುಕಿಕೊಂಡು ಹೋದರೂ ಕೂಡ ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮುಂದಿನ ಮಕ್ಕಳಿಗೆ ಔಷಧೀಯ ವೃಕ್ಷದ ಒಂದರ ಪರಿಚಯವೂ ಸಿಗಲಿಕ್ಕಿಲ್ಲ. ಹೌದಲ್ವೇ? ಹಾ. ಸಸ್ಯ ಸಂಪತ್ತು ವೃದ್ಧಿಯಾಗಬೇಕು ಅಂತಾಗಿದ್ದರೆ ಹಾ. ಅಲ್ಲಿರುವಂತಹ ಕೊಳವು ಕೂಡ ಸ್ವಚ್ಛಂದವಾಗಿ ಇರಬೇಕಾಗುತ್ತದೆ. ನಿಜ. ಕಂದ ಮೂಲಾದಿಗಳು ಬೆಳೆಯಬೇಕಾಗುತ್ತದೆ. ಹಾ. ಅವೆಲ್ಲವೂ ಕೂಡ ನಾಶವಾಯಿತು ಅಂತಾಗಿದ್ದರೆ ಹಾ. ಆ ಕಾಡಿನಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ನಾಶವಾಗುತ್ತದೆ. ಹಾ. ಮನುಷ್ಯನೂ ಕೂಡ ಮುಂದೊಂದು ಸಮಯದಲ್ಲಿ ನಾಶವಾಗುತ್ತಾನೆ. ಸರಿ. ಹೀಗಿರುವಾಗ ಇದೆಲ್ಲವನ್ನ ಎಣಿಸಿಕೊಂಡಂತಹ ಸಮಯದಲ್ಲಿ ಭೀತಿ ಎನ್ನುವುದು ಆವರಿಸಿಕೊಳ್ತಾ ಇದೆ. ಹಾ. ಈ ಭೀತಿಯನ್ನ ನೀವೇ ದೂರ ಮಾಡಿಕೊಡ್ಬೇಕು ತಂದೆ. ಯೋಚಿಸಬೇಡ, ಯೋಚಿಸಬೇಡ. ಕೇಳಿ ಕಮಲದ ಧಾಮ. ಕೇಳಿ ಕಮಲದ ಧೋಮನೆ ಧೋಮ ಭೂಮಿ ಬದಿದ ಹಾಳು ಗೈದಾನೆ ಸರ್ಗವ ಬೇಡಿ ನೋಡಿ ಎಂತಹ ವರ್ತಮಾನವನ್ನು ಕೇಳುತ್ತಾ ಇದ್ದೇನೆ. ಆಕಾಶ ಪಥದಲ್ಲಿ ಇರುವಂತಹ ನನಗೆ ಅರಿವಾಗದೇ ಇರುವ ವಿಷಯವಿದಲ್ಲ. ಆಳಬೇಕಾದ ರಸ ಯಾವುದೇ ಒಂದು ಕೃತಿಯನ್ನು ಎಸಗಬೇಕು ಅಂತಿದ್ರು ಜಾಗೃತನಾಗಬೇಕು. ಒಂದು ಮರ ಕಡಿಯಬೇಕು ಅಂತಿದ್ರೆ ಅದರಲ್ಲಿ ದೋಷ ಉಂಟು, ಪರಿಹಾರಕ್ಕೆ ಪೂಜೆ ಆಗುತ್ತದೆ. ಒಂದು ಭೂಮಿಯಲ್ಲಿ ಪಂಚಾಂಗ ತೋಡಬೇಕು ಅಂತಿದ್ರೆ ಭೂಮಿ ಪೂಜೆ ಆಗದೆ ಯಾರೂ ತೋಡುವುದಿಲ್ಲ. ಹಾಗಿದ್ರೆ ಅದರ ಅರ್ಥ ಏನು? ಅದರಿಂದ ಬರಬಹುದಾದ ದೋಷದಿಂದ ಮುಕ್ತನಾಗಬೇಕು ಎನ್ನುವ ಸಂಕಲ್ಪವೇ ಹೌದಲ್ಲ. ಕಾಡಿನಲ್ಲಿ ಪೂಜೆ ಮಾಡಿದನೆ. ಹಾಗಿದ್ರೆ ಸ್ವೇಚ್ಛಾಚಾರಿಯಾಗಿ ಆಕ್ಯವಾಳತನದ ದಟ್ಟನ್ನುವೊಬ್ಬ ಅವನಿ ಪಾಲಕ ತೋರಿಸ್ತಾನೆ ಅಂತಾದ್ರೆ ಅವನನ್ನು ಇದ್ದ ಸ್ವರದಲ್ಲಿ ಆದ್ರೂ ನಾವು ಪ್ರಶ್ನಿಸಬೇಕು. ಹಾಗಾದ ಕಾರಣ ಯೋಚನೆ ಮಾಡಬೇಡ, ನಾ ಹೋಗುತ್ತೇನೆ. ಅವನ ಮುಂಭಾಗದಲ್ಲಿ ವಿಚಾರಣೆ ಮಾಡುತ್ತೇನೆ. ಅವನಿಂದ ಆಗಬಹುದಾದ ವನನಾಶ ಏನುಂಟೋ ಅದನ್ನು ನಿಲ್ಲಿಸ್ತೇನೆ. ವನ್ಯ ಜೀವರಿಗೆ ಧನ್ಯ ಬದುಕನ್ನು ಒದಗಿಸಿ ನನ್ನ ಕರ್ತವ್ಯ ಏನು ಅಂತ ಪ್ರಪಂಚಕ್ಕೆ ಪಾಠ ರೂಪವಾಗಿ ತೋರಿಸ್ತೇನೆ. ನೀ ನಿಶ್ಚಿಂತೆಯಿಂದಿರು. ವನ ದೇವತೆಗೆ ಭಯ ಕೊಟ್ಟಿದ್ದೇನೆ. ಇನ್ನು ತಡ ಮಾಡುವುದಲ್ಲ, ನೇರವಾಗಿ ಪ್ರಚೇತನ ಆಸ್ಥಾನವನ್ನು ಪ್ರವೇಶ ಮಾಡಬೇಕು. ಸಾಗುತ್ತೇನೆ.